ಮಂಗಳೂರು ನಗರ ಉತ್ತರ ಮಂಡಲ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸುರತ್ಕಲ್ನಲ್ಲಿ ದೀಪಾವಳಿ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕರು ಉದ್ಘಾಟಿಸಿದ್ರು. ಈ ವೇಳೆ ಅವರು ಕಾರ್ಯಕ್ರಮಕ್ಕೆ ಶುಭವನ್ನ ಕೂಡ ಹಾರೈಸಿದ್ರು. ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ 22ನೇ ವಾರ್ಡ್ನ 13 ಗ್ರಾಮ ಪಂಚಾಯತ್ನ ಅಸಹಾಯಕ ಕೆಲವು ಕುಟುಂಬಗಳಿಗೆ ಸಹಾಯ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಯುವ ಮೋರ್ಚಾ ಮುಂದಾಗಿದೆ ಎಂದು ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ಅವರು ಮಾತನಾಡಿ, ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮತ್ತು ಯುವ ಮೋರ್ಚಾವು ಸಾಂಪ್ರದಾಯಿಕ ಮತ್ತು ಕೌಟುಂಬಿಕವಾಗಿ ಆಚರಿಸುವ ದೀಪಾವಳಿಯ ಮಹತ್ವವನ್ನು ಸರ್ವರಿಗೂ ತಿಳಿಯುವಂತೆ ಮಾಡಿದ್ದಾರೆ. ಗೋಪೂಜೆ ಮೂಲಕ ನಮ್ಮ ನಡೆದಾಡುವ ಭಗವಂತನ ಮಹತ್ವವನ್ನ ಸಾರಿದ್ದಾರೆ ಎಂದು ಶ್ಲಾಘಿಸಿದರು. ದೀಪಾವಳಿದ ಪರ್ವದ ಈ ಒಂದು ಸಂದರ್ಭಗಳು ಒಂಜಿ ಪೊರ್ಲ ಗಂಟದ ಶಿಸ್ತುಬದ್ಧವಾದ ನಂಚಿನ ಕಾರ್ಯಕ್ರಮ ಆಯೋಜನೆ ಮಲ್ತಿನಂಚಿನ ಉತ್ತರ ಮಂಡಲದ ಯುವ ಮೋರ್ಚಾದ ಸರ್ವ ಪದಾಧಿಕಾರಿಗಳಿಗೆ ಜಿಲ್ಲೆದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುವುದಲ್ಲೇ ಬಲ್ಪುದ ಪರ್ವ ದೀಪಾವಳಿ ನಾಲ್ಗೋಡದ ಮಧ್ಯಡೆ ಆಚರಣೆ ಮಲ್ಪುನಂಚಿನ ದೀಪಾವಳಿನೇ ಈ ಸುರತ್ಕಲದ ಪೇಂಟೆಡೆ ಮಾತಾ ಸಮುದಾಯದ ಬಂಧುಲಿನ ಮಾತಾ ಒಟ್ಟಿಗೂ ಸೇರಿಸಾದೆ ದೀಪಾವಳಿ ಪರ್ವದ ಈ ಸಂಭ್ರಮನು ಸುರತ್ಕಲ್ ಕ್ಷೇತ್ರದ ಜನತದ ಒಟ್ಟಿಗೂ ಮಲ್ಪಡು ಪನ್ಪುನಿಂಚಿನ ಸಂಕಲ್ಪನು ಆಯೋಜನೆ ಮಲ್ತಿನಂಚಿನ ಈ ಭಾಗದ ಇಂಗಲ್ಲ ಶಾಸಕರ ಇಂಚಿನ ಭರತ್ ಶೆಟ್ಟಿಗಳ ಅಭಿನಂದನೆ ಈ ಸಂದರ್ಭಡು ಅರ್ಪಿಸುವುದಿಲ್ಲ. ಮಕರ ಸಂಕ್ರಮಣದ ಜನವರಿ ಹಿಡಿದು ಬೊಕ್ಕ ಕೊಡೊಂಜಿ ಮಕರ ಸಂಕ್ರಮಣದ ಮುಟ್ಟ ಪದ್ರಾಡು ತಿಂಗಳು ಅನೇಕ ಪರ್ಬೋಲಿನ ನಮ್ಮ ಆಚರಣೆ ಮಲ್ಪುವ ಪ್ರತಿಯೊಂದು ಪರ್ಬದ ಪಿರವಡ್ಲ ಆಧ್ಯಾತ್ಮಿಕ ಚಿಂತನೆ ಉಂಡು, ಆಧ್ಯಾತ್ಮಿಕ ಮಹತ್ವ ಉಂಡು, ಐಕೆ ಇತಿಹಾಸ ಉಂಡು, ಪೌರಾಣಿಕ ಹಿನ್ನೆಲೆ ಉಂಡು, ನಮ್ಮ ನಂಬಿಕೆ ಉಂಡು. ಒಂದು ಮೂಢನಂಬಿಕೆ ಎತ್ತು ನಮ್ಮ ಪ್ರಬಲವಾಯಿನಂಚಿನ ನಂಬಿಕೆ. ಕಾರ್ಯಕ್ರಮದಲ್ಲಿ ಧನ ಸಹಾಯ ಹಾಗೂ ಗೂಡು ದೀಪ ಸ್ಪರ್ಧೆ ಮತ್ತು ಭಜನಾ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಂಡಳ ಅಧ್ಯಕ್ಷರಾದ ತಿಲಕ್ ರಾಜ್ ಕೃಷ್ಣಾಪುರ, ಯುವ ಮೋರ್ಚಾ ಅಧ್ಯಕ್ಷರಾದ ಭರತ್ ರಾಜ್ ಕೃಷ್ಣಾಪುರ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಗಿರಿಧರ್, ಮುಖಂಡರಾದ ಯಶ್ಪಾಲ್ ಸುವರ್ಣ, ರಣದೀಪ್ ಕಾಂಚನ್, ಗಣೇಶ್ ಹೊಸಬೆಟ್ಟು, ಕಸ್ತೂರಿ ಪಂಜಾ, ಪಾಲಿಕೆ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಗಣ್ಯರು ಉಪಸ್ಥಿತರಿದ್ದರು.